ಪೇಜಾವರ ಶ್ರೀಗಳನ್ನ ಟೀಕಿಸುವಂತಹ ಮಾತು ಹಂಸಲೇಖ ಅವರ ಬಾಯಿಯಿಂದ ಬರಬಾರದಿತ್ತು ಎಂದು ಉಡುಪಿ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅವರು ಹಂಸಲೇಖ ಅವರ ಹೇಳಿಕೆಯ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಈ ಕುರಿತಾಗಿ ಮಾತನಾಡಿದ ಅವರು, ಸಮಾಜದ ಎಲ್ಲರ ಉದ್ಧಾರವನ್ನು ವಿಶ್ವೇಶ ತೀರ್ಥರು ಬಯಸಿದ್ರು. ಗುರುಗಳು ಸಮಾಜದ ಎಲ್ಲರ ಹೃದಯದಲ್ಲಿ ಕೃಷ್ಣನನ್ನ ಕಂಡವರು. ಆದ್ದರಿಂದಲೇ ಅವರು ದಲಿತರ ಕೇರಿಗೂ ಹೋಗುತ್ತಿದ್ದರು. ನೆರೆಹಾವಳಿ ಭೂಕಂಪ ಆದಾಗಲೂ ಅಲ್ಲಿಗೆ ಭೇಟಿ ನೀಡುತ್ತಿದ್ದರು. ಅವರ ಕುರಿತಾದ ಇಂತಹ ಹೇಳಿಕೆಗೆ ಗುರುಗಳು ಜನರ ಹೃದಯದಲ್ಲಿ ಯಾವ ಕೃಷ್ಣನನ್ನ ಕಂಡಿದ್ದರೂ ಆ ಕೃಷ್ಣನೇ ತಕ್ಕ ಪ್ರತೀಕಾರ ಮಾಡುತ್ತಾನೆ ಎಂದು ಹೇಳಿದ್ದಾರೆ. ಪದ್ಮವಿಭೂಷಣ ಪ್ರಶಸ್ತಿ ಬಂದಿರುವುದು ನನ್ನ ಗುರುಗಳಿಗೆ. ಹಾಗಾಗಿ ಹಂಸಲೇಖ ಅವರು ನನ್ನ ಗುರುಗಳನ್ನೇ ಟೀಕಿಸಿರಬೇಕು. ಇಂತಹ ಮಾತು ಹಂಸಲೇಖ ಅವರ ಬಾಯಿಯಿಂದ ಬರಬಾರದಿತ್ತು. ಸಮಾಜ ಅವರನ್ನ ಎತ್ತರದಲ್ಲಿ ಇರಿಸಿ ಗೌರವಿಸುತ್ತದೆ. ಪ್ರಚಾರಕ್ಕೋಸ್ಕರ ಸಾಕಷ್ಟು ಮಂದಿ ಹೀಗೆ ಮಾಡುತ್ತಾರೆ. ಹಂಸಲೇಖ ಅವರಿಗೆ ಇದರಿಂದ ಪ್ರಚಾರ ಬೇಕಾಗಿರಲಿಲ್ಲ ಎಂದು ಹೇಳಿದ್ದಾರೆ. ಗುರುಗಳಿಗೆ ಪ್ರಶಸ್ತಿ ಸಂದ ಕುರಿತಾಗಿ ಶ್ರೀಯುತ ಹಂಸಲೇಖ ಅವರು ಅಪಸ್ವರವನ್ನೆತ್ತಿರತಕ್ಕಂತಹ ವಿಚಾರ ತಿಳಿದು ಬಂತು. ಸಮಾಜವರನ್ನು ಒಬ್ಬ ಗಣ್ಯ ವ್ಯಕ್ತಿಯನ್ನಾಗಿ ಪರಿಗಣಿಸಿದೆ. ಅಂತಹವರ ಬಾಯಿಂದ ಇಂತಹ ಮಾತುಗಳು ಬರಬಾರದಿತ್ತು. ಸಮಾಜ ಈ ಕುರಿತಾಗಿ ತುಂಬ ನೊಂದಿದೆ. ನಮಗಿದು ಗಮನಕ್ಕೆ ಬಂದದ ನಂತರ ಸಮಾಜ ಇದನ್ನು ಗಮನಿಸಿ ಅದಕ್ಕೆ ತಕ್ಕ ಪ್ರತಿಭಟನೆಯನ್ನು ಮಾಡಿದೆ. ಮಾತನ್ನು ನಾಲಿಗೆಯನ್ನು ಹಾಗೆ ಅವರು ಹರಿಯಬಿಡಬಾರದಿತ್ತು. ಗುರುಗಳು ಇಂತಹವರ ಯಾರನ್ನು ಓಲೈಸುವುದಕ್ಕೋಸ್ಕರ ಈ ಕೆಲಸವನ್ನು ಮಾಡಲಿಕ್ಕೆ ಮುಂದಾದವರಲ್ಲ. ಹಾಗಾಗಿ ಇನ್ಯಾರೋ ತೆಗಳ್ತಾರೆ ಎಂಬ ಕಾರಣಕ್ಕೋಸ್ಕರ ಅದರಿಂದ ಹಿಂದೆ ಸರಿದವರು ಅಲ್ಲ. ಗುರುಗಳ ಗುರಿ ನೇರ ಇತ್ತು. ಯಾರೂ ಸಮಾಜದಲ್ಲಿ ತಾವು ಬಹಿಷ್ಕೃತರು ಅನ್ನುವ ಭಾವ ಬರಬಾರದು. ಎಲ್ಲರೂ ಒಂದಾಗಿ ಸಮಾಜದಲ್ಲಿ ಸಾಗಬೇಕು. ಇನ್ನು ಆಹಾರ ನಿಯಮ, ಇನ್ನು ಈ ಕುರಿತಾಗಿ ಮಾತನಾಡಿರುವ ಪೇಜಾವರ ಮಠದ ವಾಸುದೇವ ಭಟ್ರವರು ಕೂಡ ಹಂಸಲೇಖ ಅವರ ಮಾತಿಗೆ ಕಿಡಿಕಾರಿದ್ದಾರೆ. ಅನಗತ್ಯವಾದಂತಹ ವಿವಾದವೊಂದಕ್ಕೆ ಹುಟ್ಟು ಹಾಕಿದ್ದಾರೆ. ವಿವಾದವೊಂದನ್ನು ಹುಟ್ಟು ಹಾಕಿದ್ದಾರೆ. ಮನುಷ್ಯನಿಗೆ ಹೊಟ್ಟೆ ತುಂಬಿದಾಗ ತಲೆ ಖಾಲಿ ಆಗ್ತದಂತೆ. ಈ ಸ್ಥಿತಿಗೆ ಹಂಸಲೇಖ ಅವರು ತಲುಪಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಒಂದು ಕಡೆಯಲ್ಲಿ ಬಿಳಿಗಿರಿ ರಂಗನಾಥನ ಭಗವಂತನ ಸಂಕಲ್ಪವನ್ನು ಅವರು ಪ್ರಶ್ನೆ ಮಾಡ್ತಾರೆ. ಕಾಟಾಚಾರ ಬೂಟಾಟಿಕೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆಯಲ್ಲಿ ದಶಕಗಳ ಕಾಲ ಭಾರತದಲ್ಲಿ ಹಿಂದೂ ಸಮಾಜದ ಒಗ್ಗಟ್ಟಿಗೆ, ಸಂಘಟನಾತ್ಮಕ ಪ್ರಕ್ರಿಯೆಗೆ ಬಲ ತುಂಬಲಿಕ್ಕೆ ತಮ್ಮ ಜೀವನವನ್ನು ಗಂಧದಂತೆ ಸವಿಸಿದಂತಹ ಪೂಜ್ಯ ಪೇಜಾವರ ಶ್ರೀಗಳ ವಿರುದ್ಧವಾಗಿ ಟೀಕೆ ಮಾಡ್ತಾರೆ. ಪ್ರಾಯಶಃ ಇದು ಅವರು ದುರಹಂಕಾರದ ಪರಮಾವಧಿಗೆ ತಲುಪಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಇದನ್ನೇ ಕೃಷ್ಣ ಈ ಸ್ಥಿತಿಯನ್ನು ಬುದ್ಧಿನಾಶಾತ ವಿನಶ್ಯತಿ ಅಂತ ಹೇಳಿರುವಂಥದ್ದು. ಆ ಸ್ಥಿತಿಗೆ ಹಂಸಲೇಖ ಅವರು ತಲುಪಿದ್ದಾರೆ. ಅದನ್ನು ಸ್ವಯಂ ತಾನೇ ತಲುಪಿಕೊಳ್ತೇನೆ ಅಂತಿದ್ದರೆ ಅದನ್ನು ಅವರು ತೀರ್ಮಾನ ಮಾಡಿ. ಆದರೆ ಇವತ್ತು ವಿವಾದ ಹುಟ್ಟು ಹಾಕಿದ ಅವರೇ ತೀರ್ಮಾನ ಮಾಡಬೇಕು, ಇದನ್ನು ಮುಂದುವರಿಸಬೇಕಾ ಬೇಡವಾ ಅಂತ. ಪೂಜ್ಯ ಪೇಜಾವರ ಶ್ರೀಪಾದಂಗಳವರು ದಲಿತಕೇರಿಗೆ ಹೆಜ್ಜೆ ಇಡಬೇಕಾದ್ರೆ 80ರ ದಶಕದಲ್ಲಿ ಒಂದು ಪ್ರಾಂಜಲ ಹೇಳಿಕೆಯನ್ನು ಕೊಟ್ಟಿದ್ದರು. ನಾನು ಇವತ್ತು ಸಮಸ್ಯೆಯ ಭಾಗ ಆಗಿದ್ದಂಥದ್ದನ್ನು ಪರಿಹಾರದ ಭಾಗಕ್ಕೆ ಹೊರಡ್ತೇನೆ. ಶತಮಾನಗಳ ಕಾಲದಿಂದ ಅಸ್ಪೃಶ್ಯತೆಯನ್ನು ಸಮಸ್ಯೆಯಾಗಿಯೇ ನಾವು ಚರ್ಚೆ ಮಾಡ್ತಾ ಇದ್ದೇವೆ ವಿನಃ ಪರಿಹಾರದ ಭಾಗವನ್ನು ಯಾರೂ ವಿಮರ್ಶೆ ಮಾಡಿಲ್ಲ. ಸಮಸ್ಯೆಯ ಭಾಗವಾಗಿಯೇ ಸಮಸ್ಯೆಯನ್ನು ಚರ್ಚೆ ಮಾಡ್ತಾ ಇದ್ದರೆ ಪರಿಹಾರದ ಬೆಳಕು ಗೋಚರಿಸಲ್ಲ. ನಾನು ಇವತ್ತು ದಲಿತಕೇರಿಗೆ ಆ ನಿಟ್ಟಿನಲ್ಲಿ ಇಡುವ ಒಂದು ಹೆಜ್ಜೆಯಿಂದ ನಾಳೆ ಬೆಳಗಾಗುತ್ತೊಳಗೆ ಶತಮಾನಗಳ ಕಾಲ ಜೀವಂತ ಇರುವ ಅಸ್ಪೃಶ್ಯತೆ ಸಮೂಲ ಉತ್ಪಾಟನೆ ಆಗ್ತದೆ ಅಂತ ನಂಬಿದ ಹುಂಬ ಅಲ್ಲ. ಆದರೆ ನಾನು ಇಟ್ಟಂತಹ ಪ್ರಾಂಜಲ ಒಂದು ಹೆಜ್ಜೆ ನಾಳೆ ಮರುದಿನ ಈ ದಾರಿಯಲ್ಲಿ ಇನ್ನೊಂದು 2 ಹೆಜ್ಜೆ ಇಡಲಿಕ್ಕೆ ಪ್ರೇರಣೆ ಕೊಡಬಹುದು ಕೆಲವರಿಗೆ. ಆ ಕಾರಣಕ್ಕೆ ನಾನು ಹೆಜ್ಜೆ ನೀಡುತ್ತೇನೆ ಅಂತ ಹೇಳುವಂತಹ ವಿನಮ್ರ ಹೇಳಿಕೆಯನ್ನು ಕೊಟ್ಟಿದ್ದರು. ಜೀವನ ಪರ್ಯಂತ ಅದೇ ನಮ್ರತೆಯಿಂದಲೇ ಕೆಲಸ ಮಾಡಿದ್ದಾರೆ. ಮತ್ತು ಅದಕ್ಕಿಂತ ಹೆಚ್ಚು ಗಮನಿಸಬೇಕಾಗಿರುವಂಥದ್ದು ಉಡುಪಿಯ ಮಠಗಳಂತಹ ತುಂಬ ಸಾಂಪ್ರದಾಯಿಕ ವಿಧಿ ನಿಷೇಧ ಮತ್ತು ಕಟ್ಟುಪಾಡು ಇರುವಂತಹ ವ್ಯವಸ್ಥೆಯ ಒಳಗಿದ್ದೂ ಕೂಡ ಈ ಹೆಜ್ಜೆಯನ್ನು ಇಡಬೇಕಾಗಿದ್ದರೆ ಅವರು ತುಂಬ ಉದಾರ ಮನಸ್ಥಿತಿಯನ್ನೇ ಹೊಂದಿರಬೇಕಾಗಿದೆ. ಇನ್ನು ಇಷ್ಟೆಲ್ಲ ವಿವಾದಕ್ಕೆ ಕಾರಣವಾದ ಹಂಸಲೇಖ ಅವರ ಮಾತು ಏನೆಂಬುದಾಗಿ ಟೀಕೆ ಮಾಡಿದ್ರು ಎಂಬುದನ್ನ ಕೇಳೋಣ. ಮಹಾಸ್ವಾಭಿಮಾನಿಯವರು ಹಿಂಗೆಲ್ಲ ಊಟಕ್ಕಾದ ಮೇಲೆ ನಾವು ಹೋಗಲೇಬೇಕು, ಗಂಭೀರವಾಗಿ ನಡ್ಕೊಳ್ಳೇಬೇಕು. ಆದರೆ ನಿಮ್ಮಂಥವ್ರು ನಮ್ಮ ಮನೆಗೆ ಬರೋದು ದೇವರು ಬಂದಂಗೆ ಸುಮ್ಮನೆ ಹೇಳಿ ಬುದ್ಧಿ ಅಂತಂದಾಗ ನನಗೆ ಒಂದು ಮಾತು ನೆನಪಾಯಿತು. ಪೇಜಾವರ ಸ್ವಾಮಿಗಳು ದಲಿತರ ಮನೆ ವಾಸ ಮಾಡೋಕ್ಕೆ ಹೋಗಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಬಂದಿದೆ. ನಿಜ ಅಲ್ವಾ? ದಲಿತರ ಮನೆಯಲ್ಲಿ ಹೋಗಿ ಕೂತಿದ್ರಂತೆ. ಕೂತ್ಕೊಳ್ಳೋಕ್ಕಾಗತ್ತೆ ಅಷ್ಟೇ, ಅವ್ರು ಕೋಳಿ ಕೊಟ್ಟರೆ ತಿನ್ನೋಕ್ಕಾಗತ್ತಾ?
ಕೋಳಿ ಬೇಡ, ಕುರಿದು ರಕ್ತ ಏನೋ ಫ್ರೈ ಮಾಡಿ ಕೊಟ್ಟರೆ ತಿಂತಾರ, ಲಿವರ್ ಕೊಟ್ಟರೆ ತಿಂತಾರ, ಆಗಲ್ಲ. ಅಂದರೆ ದಲಿತರ ಮನೆಗೆ ಇವರು ಬಲಿತರು ಹೋಗೋದು ಏನು ದೊಡ್ಡ ವಿಷಯ ಅಂತ ನನಗನ್ನಿಸ್ತು. ಈಗ ಎಲ್ಲರೂ ಶುರು ಮಾಡ್ಕೊಂಡ್ಬಿಟ್ಟಾರೆ. ಕುಮಾರಸ್ವಾಮಿ ಅವರು ಗ್ರಾಮ ವಾಸ್ತವ್ಯ ಅಂತ ಶುರು ಮಾಡಿ ಅದೊಂದು ದೊಡ್ಡ ಗೀಳಾಗಿದ್ದು, ಅಶೋಕ್ ಸಿಟಿಯಲ್ಲಿರೋರು ಅವರು ಗ್ರಾಮ ವಾಸ್ತವ್ಯ, ಅಶ್ವಥ್ ನಾರಾಯಣ ಅವರು ಗ್ರಾಮ ವಾಸ್ತವ್ಯ, ಯಾರು ನೋಡಿದ್ರು ಗ್ರಾಮ ವಾಸ್ತವ್ಯ. ಅವನು ಎಷ್ಟು ನೊಂದ್ಕೊಂಡ ಅಂದರೆ, ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥವರು ಅಂತ ನಾನು ಅಷ್ಟು ದೊಡ್ಡ ವೇದಿಕೆಯಲ್ಲಿ ಈ ಎಲ್ಲಾ ವಿವಾದಗಳ ಪರ ವಿರೋಧ ಚರ್ಚೆಗಳ ಬಳಿಕ ಇದೀಗ ಹಂಸಲೇಖ ತಮ್ಮ ತಪ್ಪಿಗೆ ತೇಪೆ ಹಚ್ಚುವ ಕೆಲಸ ಮಾಡಿದ್ದಾರೆ. ಅವರು ಕ್ಷಮೆ ಯಾಚಿಸಿದ್ದು, ನಾನು ಹಾಗೆ ಮಾತನಾಡಿದ್ದು ತಪ್ಪಾಗಿದೆ ಎಂದು ಕೇಳಿಕೊಂಡಿದ್ದಾರೆ. ಕ್ಷಮೆ ಇರಲಿ, ಎರಡನೇದಾಗಿಯೂ ಕ್ಷಮೆ ಇರಲಿ. ನನಗೆ ಗೊತ್ತಿದೆ, ಎಲ್ಲ ಮಾತುಗಳು ವೇದಿಕೆಗಲ್ಲ, ತಪ್ಪು. ಅಲ್ಲಿ ಒಂದು ಪ್ರಶಸ್ತಿ ಪುರಸ್ಕಾರ ಸಭೆ, ಅದು ಅಲ್ಲಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅನ್ನೋದು ಇರಬೇಕಿತ್ತು. ನಾನು ಹಾಗೆ ಅಲಂಕರಿಸಬೇಕಿತ್ತು, ತಪ್ಪು. ಅಸ್ಪೃಶ್ಯತೆ ನಮ್ಮ ದೇಶಕ್ಕೆ ಅಂಟಿದ ಶಾಪ. ಇದು ನನ್ನ ಮಾತಲ್ಲ, ಜಿಡ್ಡು ಕೃಷ್ಣಮೂರ್ತಿಗಳ ಸ್ಟೇಟ್ಮೆಂಟ್. ಈ ಅಸ್ಪೃಶ್ಯತೆಯ ಅನಿಷ್ಟವನ್ನು ತೊಡೆದು ಹಾಕೋದಕ್ಕೆ ಪೇಜಾವರ್ ಅಂತ ಎಲ್ಲ ಗುರು ಹಿರಿಯರು ಪ್ರಯತ್ನ ಸಂಧಾನಗಳನ್ನು ಮಾಡ್ತಾನೇ ಇದ್ದಾರೆ. ಆ ಎಲ್ಲ ಪ್ರಯತ್ನ ಸಂಧಾನಗಳ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ದಶಕಗಳ ಹಿಂದೆ ನಮ್ಮ ಕಲಾರಂಗದಲ್ಲೂ ಕೂಡ ಈ ಅಸ್ಪೃಶ್ಯತೆ ದಾಳಿ ದಟ್ಟವಾಗಿತ್ತು. ಮನುಷ್ಯವಶಾತ್ ಇಲ್ಲಿ ಅದು ಕರಗಿ ಮಾಯವಾಗಿದೆ. ಭಾರತದಲ್ಲೂ ಕೂಡ ಅದು ಕರಗಿ ಮಾಯವಾಗುವ ದಿನವಿದೆ. ಈಗ ಭಾರತದಲ್ಲಿ ನಿಧಾನವಾಗಿ ಸಂಭವಿಸ್ತಾ ಇದೆ. ಅದು ಶೀಘ್ರವಾಗಿ ಆಗಲಿ ಅಂತ ನಾನು ಹಾರೈಸ್ತೀನಿ. ನಾನು ಅಲ್ಲಿ ಆಡಿದ ಕೆಲವು ಮಾತುಗಳು ನನ್ನ ಹೆಂಡತಿಗೆ ಇಡಿಸಲಿಲ್ಲ. ಆಕೆ ಪ್ರತಿಭಟಿಸಲು, ಆಕೆಯ ಕ್ಷಮೆ ಕೂಡ ಕೋರಿದ್ದೇನೆ. ನಾನು ಸಂಗೀತಗಾರ, ನನಗ್ಯಾಕೆ ಟ್ರೋಲು ಇತ್ಯಾದಿಗಳು, ಕಂಟ್ರೋಲ್ ಆಗಿರುತ್ತಾನೆ ನಮ್ಮ ಕೆಲಸ. ನನಗೆ ಯಾರ ಮನಸ್ಸನ್ನು ನೋಯಿಸುವ ಇಷ್ಟವಿಲ್ಲ. ನನ್ನ ಸಂಗೀತ ಹೇಗೆ ಎಲ್ರಿಗೂ ಸುಖ ಕೊಡುತ್ತೋ, ನನ್ನ ಮಾತು, ನನ್ನ ಬದುಕು ಕೂಡ ಸುಖ ಕೊಡಬೇಕು.